ನಮಸ್ಕಾರ. ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಸಂಸ್ಥೆ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಇವತ್ತು ನಾವು ಬಹುಮುಖ್ಯವಾಗಿ ಮಾತನಾಡುವಂಥ ವಿಚಾರ ENT ಸಮಸ್ಯೆಗಳ ಬಗ್ಗೆ. ENT ಅಂತ ಹೇಳಿದ್ರೆ ಅದು ಕಿವಿ, ಮೂಗು ಮತ್ತು ಗಂಟಲಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ENT ವಿಭಾಗದ ಹಿರಿಯ ಸರ್ಜನ್ ಆಗಿರುವಂಥ ಡಾಕ್ಟರ್ ಸಿಮೋನಾ ಡಿಸೋಜಾ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರಿಂದ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಜನರಿಗೆ ಈ ಒಂದು ENT ವಿಚಾರವಾಗಿ ಅನೇಕ ಪ್ರಶ್ನೆಗಳು ಇರುತ್ತೆ. ಅದು ಸಣ್ಣ ಮಕ್ಕಳಲ್ಲಿ ಅದು ಬೇರೆ ಬೇರೆ ರೀತಿಯ ತಕರಾರುಗಳು ಅಥವಾ ಸಮಸ್ಯೆಗಳಿರುತ್ತೆ, ಅಥವಾ ಹಿರಿಯರಿಗೆ ಆಗುವಾಗ ಅದು ಇನ್ನು ಬೇರೆ ಸ್ವಲ್ಪದ ಸಮಸ್ಯೆಗಳು ಇರ್ತದೆ. ಸೊ ಈ ಎಲ್ಲ ವಿಚಾರವಾಗಿ ನಾನು ಮಾತನಾಡುವಾಗ ಡಾಕ್ಟರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಈಗ ನಾವೀಗ ಮಳೆಗಾಲಕ್ಕೆ ಹತ್ತಿರದಲ್ಲಿದ್ದೇವೆ. ಮಳೆಗಾಲದ ಸಂದರ್ಭದಲ್ಲಿ ಒಟ್ಟಾಗಿ ನಾನು ಈ ಒಂದು ENTಗೆ ಸಂಬಂಧಪಟ್ಟಾಗಿ ಕೇಳೋದು, ಇದು ಈ ಒಂದು ಕಾಯಿಲೆ ಅಥವಾ ನೋವು ಅಥವಾ ಸಮಸ್ಯೆಗಳು ಮಳೆಗಾಲದಲ್ಲಿ ಸ್ವಲ್ಪ ಭಿನ್ನ ಸ್ವರೂಪದಲ್ಲಿರುತ್ತಾ, ಅಥವಾ ಬೇಸಿಗೆ ಕಾಲದಲ್ಲಿ, ಅಥವಾ ಅದು ಇಡೀ ವರ್ಷ ಪೂರ್ತಿ ಒಂದೇ ಥರದ ಸಮಸ್ಯೆಗಳು ಬಾಧಿಸುತ್ತಾ ಅಂತ ಕೇಳೋದು ನಾನು. ಬೇರೆ ಕಾಮನ್ ಕಂಪ್ಲೇಂಟ್ಸ್ ಅಂತ. ಹೌದು, ಕಾಮನ್ ಕಂಪ್ಲೇಂಟ್ಸ್ ಎಲ್ಲ. ಸೊ ಇದು ನಮ್ಮ ಪ್ರಾಕ್ಟೀಸಲ್ಲಿ ಯೂಶುವಲ್ ಕಾಮನ್ ಕಂಪ್ಲೇಂಟ್ಸ್ ಅಂತ ಈಗ ಸದ್ಯಕ್ಕೆ, ಬಿಕಾಸ್ ಇದು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು. ಸೊ ನನಗೆ ಜಾಸ್ತಿ ಕಂಪ್ಲೇಂಟ್ಸ್ ಯೂಶಲಿ ತಲೆನೋವು ಅಂತ, ದಟ್ ಈಸ್ ಮೋಸ್ಟ್ ಕಾಮನ್. ತಲೆನೋವು ಯೂಶಲಿ ಪೇಷಂಟ್ಸಿಗೆ, ಯಾರಿಗೆ ಹೊರಗಡೆ ಎಲ್ಲ ಕೆಲಸ ಎಲ್ಲ ಮಾಡಲಿಕ್ಕೆ ಇದೆ, ತೋಟ ಇಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡುವಾಗ ಸಮಯ, ತುಂಬ ಬಿಸಿಲೆಲ್ಲ ಹೋಗುವಾಗ ಸಮಯ ತಲೆನೋವು ಎಲ್ಲ ಜಾಸ್ತಿ ಆಗ್ತದೆ ಅವರಿಗೆಲ್ಲ. ಮತ್ತು ಲೇಡೀಸಿಗೆ ಯೂಶಲಿ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡುವಾಗ ಸಮಯ ಮನೆಯಲ್ಲಿ ಟೆನ್ಷನ್ಸ್ ಎಲ್ಲ ಇದ್ದರೆ ಟೆನ್ಷನ್ ಹೆಡ್ಡೇಕ್ ಅಂತ, ಅದು ಸಪರೇಟ್ ಬರ್ತದೆ. ಮತ್ತು ಸಣ್ಣ ವಯಸ್ಸಲ್ಲಿ ಯೂಶಲಿ ಪೀಡಿಯಾಟ್ರಿಕ್ ಏಜ್ ಗ್ರೂಪ್, ಸಣ್ಣ ಮಕ್ಕಳಿಗೆ ಯೂಶಲಿ ಕಿವಿ ಸೋರು, ಕಿವಿ ಒಳಗಡೆ ನೋವು ಇರ್ತದೆ, ಕಿವಿ ಒಳಗಡೆ ಕಸ ಗಟ್ಟಿಯಾಗಿ ಅದರಲ್ಲಿ ಸಹ ಅದು ಪ್ರಾಬ್ಲಮ್ಸ್ ಆಗ್ತದೆ, ಗಂಟ್ಲು ನೋವು. ಸೊ ಇದೆಲ್ಲ ಕಾಮನ್ ಕಂಪ್ಲೇಂಟ್ಸ್. ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರ್ತದೆ ಈಗ ಈ ಟೈಮಲ್ಲಿ. ಇದು ನಮಗೆ ಕಾಮನ್ ಕಂಪ್ಲೇಂಟ್ಸ್. ಬೇಸಿಗೆ ಟೈಮಲ್ಲಿ ಇವೆಲ್ಲ ಕಾಮನ್ ಟೈಮ್. ಅದು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಅಥವಾ ಹಿರಿಯವರಿಗೇನೆ ಸ್ವಲ್ಪ ಜಾಸ್ತಿ ಅಂತ ಹಾಗೇನಾದ್ರೂ ಉಂಟಾ? ಹಾಗೆ ಸರ್, ಹೌದು. ಬಿಕಾಸ್ ಹೆಡ್ಏಕ್ಸ್ ಎಲ್ಲ ಯೂಶಲಿ ಅಡಲ್ಟ್ ಪಾಪ್ಯುಲೇಷನ್ ಅಲ್ಲಿ ಬರ್ತದೆ ನಮಗೆ. ಅಲರ್ಜಿ ಎಲ್ಲ ದೇರ್ ಇಸ್ ನೋ ಏಜ್ ಗ್ರೂಪ್. ಸಣ್ಣ ವಯಸ್ಸಲ್ಲಿ ಸಹ ಅದು ಅಲರ್ಜಿ ಆಗ್ತದೆ, ದೊಡ್ಡ ಜನಗೆ ಸಹ ಅದು ಅಲರ್ಜಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಮೂಗೆಲ್ಲ ಬಂದ್ ಆಗ್ತದೆ, ಅದಕ್ಕೆ ಸಹ ಎಲ್ಲರಿಗೆ ಅದು ಆಗ್ತದೆ. ಸೊ ಏನು ಏಜ್ ಗ್ರೂಪ್ ಹಾಗೆ ಏನಿಲ್ಲ ನಮಗೆ, ಕಾಮನ್ ಕ್ರೌಡ್, ಜನರಲ್ ಕ್ರೌಡ್. ಈಗ ಪರ್ಟಿಕ್ಯುಲರ್ಲಿ ಆಗಿ ಕಿವಿಯ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಸಮಸ್ಯೆಗಳು ಹೊತ್ಕೊಂಡು ಈಗ ಜನ ನಿಮ್ಮ ಹತ್ರ ಬರ್ತಾರೆ? ಕಿವಿ ಕೇಳುದಿಲ್ಲ, ಅದು ಕಾಮನೆಸ್ಟ್ ಕಂಪ್ಲೇಂಟ್. ಕಿವಿ ನನಗೆ ಕೇಳುದಿಲ್ಲ, ಕಿವಿ ಬಂದಾಗಿ ನನಗೆ ಕಿವಿ ಒಳಗಡೆ ಗುಯಿ ಶಬ್ದ ಬರ್ತದೆ. ಅದು ವಯಸ್ಸಾಗುವಾಗ ಸಮಯ ದೊಡ್ಡ ಜನಗೆ ಎಲ್ಲ ಅದು ಡೆಫಿನೆಟ್ಲಿ ಕೇಳ್ವಿ ಡೌನ್ ಆಗ್ತದೆ. ವಯಸ್ಸಾಗುವಾಗ ಸಮಯ ಎಲ್ಲರಿಗೆ ಅದು ನರ ಎಲ್ಲ ಸ್ವಲ್ಪ ವೀಕ್ನೆಸ್ ಎಲ್ಲ ಇರ್ತದೆ ಅಲ್ಲ. ಸೊ ನಾರ್ಮಲಿ ಅದು ಕೇಳ್ವಿ ಎಲ್ಲ ಕಡಿಮೆ ಆಗ್ತದೆ. ಕಿವಿ ಸೋರು ನಾನು ಹೇಳಿದಿರಲ್ಲ, ಸಣ್ಣ ವಯಸ್ಸಲ್ಲಿ ಸಹ ದೊಡ್ಡ ಜನಗೆ ಸಹ ಅದು ಕಿವಿ ಸೋರು ಸ್ಟಾರ್ಟ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಯಾರು ಸ್ವಿಮ್ಮಿಂಗ್ ಎಲ್ಲ ಮಾಡ್ತೇವೆ, ತಲೆ ಸ್ನಾನ ಮಾಡುವಾಗ ಸಮಯ ಕಿವಿ ಒಳಗಡೆ ನೀರೆಲ್ಲ ಹೋಗ್ತದೆ, ಹಾಗೆ ತೊಂದರೆ ಇದ್ರೆ ಸಹ ಅದು ಕಿವಿ ಒಳಗಡೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗಿ ಕಿವಿ ಸೋರು ಸ್ಟಾರ್ಟ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಇದು ಕಿವಿ ನೋವು ಅಂತ ಯೂಶಲಿ ಅದು ಇಯರ್ ಬಡ್ಸ್ ಎಲ್ಲ ಹಾಕಿ, ಕಡ್ಡಿ ಎಲ್ಲ ಹಾಕಿ ತುರಿಸ್ತದೆ, ಕಿವಿ ತುರಿಸ್ತದೆ, ಹಾಗೆ ಎಲ್ಲ ಕಡ್ಡಿ ಎಲ್ಲ ಹಾಕಿ ಅದು ಕಿವಿ ನೋವು ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಹಳ್ಳಿಯ ಜನರಲ್ಲಿ ಒಂದು ರೂಢಿ ಉಂಟು, ಈಗ ಪೇಟೆಯವರ ಹತ್ರ ಕೂಡ ಇಯರ್ ಬಡ್ಸ್ ಹಾಕುವಂಥದ್ದು, ಪದೇ ಪದೇ ಹಾಕುವಂಥದ್ದು. ಅಂದ್ರೆ ಇಯರ್ ಬಡ್ಸ್ ಹಾಕ್ಲೇಬಾರದು ಅಂತ ಹೇಳುದಾ ನೀವು? ಹೌದು, ಬೇಕಿದ್ರೆ ಓಕೆ ಯೂಸ್ ಮಾಡಬಹುದು. ಅದು ತಲೆ ಸ್ನಾನ ಮಾಡುವಾಗ ಸಮಯ ಸ್ವಲ್ಪ ನೀರೆಲ್ಲ ಒಳಗಡೆ ಹೋಗ್ತದೆ, ಬೇಕಿದ್ರೆ ಹೊರಗಡೆಯಿಂದ ಅದು ಕ್ಲೀನ್ ಮಾಡಬಹುದು. ಹೊರಗಡೆ ಎಲ್ಲ, ಒಳಗಡೆ ಇದು ಕಡ್ಡಿ ಎಲ್ಲ ಹಾಕ್ಲಿಕ್ಕೆ ಇಲ್ಲ. ಕಿವಿ ಒಳಗಡೆ ಚರ್ಮ ತುಂಬಾ ಡೆಲಿಕೇಟ್ ಇರ್ತದೆ. ಸೊ ಸ್ವಲ್ಪ ಪ್ರೆಷರ್ ನೀವು ಕೊಡಿ, ಅದು ಕಿವಿ ಒಳಗಡೆ ತಮಟೆಯಲ್ಲಿ ಅದು ತೂತಾಗ್ಲಿ ಕೇಳ್ವಿ ಡೌನ್ ಆಗ್ಲಿಕ್ಕೆ ಚಾನ್ಸ್. ಅದು ಪರ್ಮನೆಂಟ್ ಡ್ಯಾಮೇಜ್, ಅದು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅಂಡ್ ಇನ್ಫೆಕ್ಷನ್ ಜಾಸ್ತಿ ಆಗುವಾಗ ಸಮಯ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸಹ ಅದು ಸ್ವಲ್ಪ ಟೈಮ್ ಆಗ್ತದೆ. ಅದಕ್ಕೆ ನಾನು ಯೂಶಲಿ ಪೇಷಂಟ್ಸಿಗೆ ಹೇಳ್ತೇನೆ, ಸುಮ್ಮನೆ ನೀವು ಕಡ್ಡಿ ಬಡ್ಸ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ಈಗ ಸಾಮಾನ್ಯವಾಗಿ ಮಕ್ಕಳು ಈಗ ಸ್ವಿಮ್ಮಿಂಗ್ ಎಲ್ಲ ಮಾಡುವಂಥದ್ದೆಲ್ಲ ಇರುತ್ತೆ, ಎಷ್ಟು ಪ್ರಿಕಾಷನ್ ತಗೊಂಡ್ರು ಕೂಡ ಒಂದಷ್ಟು ನೀರುಗಳು ಕಿವಿಗೆಲ್ಲ ಹೋಗುವಂತ ಸಮಸ್ಯೆ ಬರುತ್ತೆ. ಅವರು ಏನ್ ಮಾಡ್ಬೇಕಂತ ನೀವು ಹೇಳೋದು? ಏನ್ ಮಾಡ್ಲಿಕ್ಕೆ, ಅದು ಇಯರ್ ಪ್ಲಗ್ಸ್ ಅಂತ ಅದು ಸಿಗ್ತದೆ ಯೂಶಲಿ ಫಾರ್ಮಸಿಯಲ್ಲಿ, ರಬ್ಬರ್ ಪ್ಲಗ್ಸ್. ಸೊ ಅದು ಯೂಸ್ ಮಾಡ್ಬೋದು, ಸ್ವಿಮ್ಮಿಂಗಿಗೆ ಹೋಗ್ಬೋದು. ಬಟ್ ಸ್ವಲ್ಪ ಎಲ್ಲರಿಗೆ ಆಗಲ್ಲ, ಸ್ವಲ್ಪ ಜನಗೆ ಅದು ಫಂಗಸ್ ಇನ್ಫೆಕ್ಷನ್ ಅಂತ ಅದು ಬೂಸ್ಟ್ ಕಿವಿ ಒಳಗಡೆ ಅದು ಆಟೋಮೈಕೋಸಿಸ್ ಅಂತ ನಾನು ಹೇಳ್ತೇವೆ. ಅದು ಇನ್ಫೆಕ್ಷನ್ ಜಾಸ್ತಿ ಇರುವಾಗ ಸಮಯ ಸ್ವಲ್ಪ ಪೇಷಂಟ್ಸ್ಗೆ ಜೋರ್ ಕಿವಿ ನೋವು ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಪೇಷಂಟ್ಸ್ಗೆ ಬರೀ ಕಿವಿ ಸೋರ್ತದೆ, ನೀರ್ ತರ ಇದು ಹೊರಗಡೆ ಬರ್ತದೆ. ಸ್ವಲ್ಪ ಪೇಷಂಟ್ಸ್ಗೆ ಬರೀ ತುರಿಸುದು, ಕಂಟಿನ್ಯೂಸ್ಲಿ ತುರಿಕೆ. ಸೊ ಬೇರೆ ಬೇರೆ. ಬಟ್ ಇದು ಯೂಶಲಿ ಸ್ವಿಮ್ಮರ್ಸ್ಗೆ ನಾನು ಹೇಳ್ತೇನೆ, ಪ್ರಿಕಾಷನ್ ಬರೀ ಅದು ಇಯರ್ ಪ್ಲಗ್ ಯೂಸ್ ಮಾಡಿ, ಬಡ್ಸ್ ಯೂಸ್ ಮಾಡಲಿಕ್ಕೆ ಇಲ್ಲ. ಆ್ಯಂಡ್ ಹಾಗೆ ಏನು ಸಿಂಪ್ಟಮ್ಸ್ ಇದ್ದರೆ
ಬೇಗ ತೋರಿಸ್ಲಿಕ್ಕೆ ಬರಬೇಕಾಗ್ತದೆ. ಎಸ್ ನೀವು ವಯಸ್ಕರಿಗೆ ಕೂಡ ನೀವು ಹೇಳುವಂಥದ್ದು ಕಿವಿಗೆ ಇಯರ್ ಬಡ್ಸ್ ಅಂತೂ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ ಅಂತ. ಇನ್ ಫ್ಯೂಚರಲ್ಲಿ ಅದರ ಸಮಸ್ಯೆ ಕಾಣಬಹುದು, ಆ ಕ್ಷಣಕ್ಕೆ ಕಾಣದಿದ್ದರೂ ಕೂಡ. ಎಸ್, ಈಗ ಮೂಗಿನ ವಿಚಾರಕ್ಕೆ ಬಂದರೆ ನಾರ್ಮಲಿ ಇನ್ ಕಾಮನ್ ಆಗಿ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ ಅಥವಾ ಯಾವ ಕಾರಣಕ್ಕಾಗಿ ಕಾಡುತ್ತೆ ಅಂತ? ಯೂಶಲಿ ಅದು ಮೂಗ್ ಬಂದಾಗ್ತದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಸಣ್ಣ ವಯಸ್ಸಿಂದ ಅದು ಸ್ಟಾರ್ಟ್ ಆಗ್ತದೆ, ಬೈ ಬರ್ತ್ ಅದು ಡಿಫಾರ್ಮಿಟೀಸ್ ಇರ್ತದೆ. ಸೊ ಪೇಷಂಟ್ಸ್ ಹೇಳ್ತಾರೆ ಯೂಶಲಿ ನನ್ನ ಮಕ್ಕಳಿಗೆ ಅದು ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ರಾತ್ರಿ ಎಲ್ಲ ಮಲಗುವಾಗ ಸಮಯ ಗೊರಕೆ ಎಲ್ಲ ಜಾಸ್ತಿ ಇದೆ, ಬಾಯಿ ಓಪನ್ ಮಾಡಿ ಉಸಿರಾಡ್ತಾರೆ. ಹಾಗೆ ಪ್ರಾಬ್ಲಮ್ಸ್ ಇದ್ರೆ ನಾನು ಒಂದು ಮೂಗ್ ಚೆಕ್ ಮಾಡ್ತೇನೆ. ಯೂಶಲಿ ಇದು ಕಂಬ ಇರ್ತದೆ ಮೂಗ್ ಒಳಗಡೆ, ಅದು ಸ್ಲೈಟ್ ಬೆಂಡ್ ಇದ್ರೆ ಸಹ ಇಮಿಡಿಯೇಟ್ ಆಪರೇಷನ್ ಮಾಡಲಿಕ್ಕೆ ಇಲ್ಲ ಆ ಪೇಷಂಟ್ಸ್ಗೆ. ಸೊ ತುಂಬ ಪೇಷಂಟ್ಸ್ ನನಗೆ ಕೇಳ್ತಾರೆ ನೀವು ಆಪರೇಷನ್ ಮಾಡಿ ಅದು ಸರಿ ಆಗ್ತದೆ. ಹಾಗೆ ಅಲ್ಲ, ಮೂಗು ಒಳಗಡೆ ಕಂಬ ಬೆಂಡ್ ಇದ್ರೆ ಸಹ ಇಮಿಡಿಯೇಟ್ಲಿ ಆಪರೇಷನ್ ಮಾಡಲಿಕ್ಕೆ ಇಲ್ಲ. ಯೂಶಲಿ ಆಫ್ಟರ್ 18 years ಆಫ್ ಏಜ್, ಅದು 18 ವರ್ಷ ನಂತರ ಆಪರೇಷನ್ಸ್ ಬೇಕಿದ್ರೆ ನಾನು ಹೇಳ್ತೇನೆ ಪೇಷಂಟ್ಸ್ಗೆ. ತುಂಬ ಬ್ಲಾಕ್ ಇದ್ದರೆ ಅದು ಆಪರೇಷನ್ ಮಾಡಿ, ಇಲ್ಲಾಂದರೆ ಬರೀ ಟ್ಯಾಬ್ಲೆಟ್ಸ್, ಡ್ರಾಪ್ಸ್, ಸ್ಪ್ರೇ ಎಲ್ಲ ಸಿಗ್ತದೆ, ಅದು ಯೂಸ್ ಮಾಡ್ಬೋದು. ಅಂದರೆ ಯಾವುದೇ ಸರ್ಜರಿ ಇಲ್ಲದೆ ಕೂಡ ಆ ರೀತಿಯ ಒಂದು ಸಮಸ್ಯೆಯನ್ನು ನಾವು ಇದು ಬಗೆಹರಿಸಿಕೊಳ್ಬಹುದು ಅಂತ ನೀವು ಹೇಳೋದು. ಬಟ್ ಈಗ ಸಾಮಾನ್ಯವಾಗಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅಷ್ಟೇ ನಿಮ್ಮ ಏನು ವೃತ್ತಿಯಲ್ಲಿ ಅಂತ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನೀವು ಅದನ್ನು ಹೇಳುವಂಥದ್ದು ಸುಮ್ಮನೆ ಅನವಶ್ಯಕವಾಗಿ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ನಾವು ಏನು ಸ್ವಲ್ಪ ಮುಂದಕ್ಕೆ ಡಿಲೇ ಮಾಡಬಹುದು. ಎಮರ್ಜೆನ್ಸಿ ಏನಿಲ್ಲ, ಅದು ಆ ಟೈಪ್ ಪ್ರಾಬ್ಲಮ್ಸ್ ಇದ್ರೆ. ಈಗ ಎಸ್, ಜನ್ಮಜಾತವಾಗಿ ಬೈ ಬರ್ತ್ ಬರುವ ಸಮಸ್ಯೆಗಳನ್ನು ನೀವು ಹೇಳಿದ್ರೆ, ಆ ನಂತರದ ಅವಧಿಯಲ್ಲಿ ಅದು ಯೂತ್ಗೆ ಅಥವಾ ಬೇರೆ ಬೇರೆ ಏನು ವಯಸ್ಕರಿಗೆ ಏನು ಕಾಯಿಲೆಗಳು ಮೂಗಿಗೆ ಸಂಬಂಧಪಟ್ಟ ಹಾಗೆ ಮೇ ಬಿ ಸಾಮಾನ್ಯವಾಗಿ ಜನ ಹೇಳುವಂಥದ್ದು ನನಗೇನೋ ಅಲರ್ಜಿ ಇದೆಯೋ ಅಂತ. ಅಲರ್ಜಿ ಇದು ಪ್ರಾಬ್ಲಮ್ ಇದ್ರೆ ಅದು ಮೂಗು ಬಂದಾಗ್ಲಿಕ್ಕೆ ಚಾನ್ಸ್ ಇರ್ತದೆ. ನೋಡುವಾಗ ಸಮಯ ಮೂಗು ಒಳಗಡೆ ಏನು ಇರುವುದಿಲ್ಲ. ಆಕ್ಚುಲಿ ಪೇಷಂಟ್ಸ್ಗೆ ಅದು ಸಿಂಪ್ಟಮ್ ಇರ್ತದೆ, ಮೂಗು ಬ್ಲಾಕ್ ಆಗಿ ನನಗೆ ಉಸಿರಾಡ್ಲಿಕ್ಕೆ ಆಗಲ್ಲ ಹಾಗೆ ಅವರು ಹೇಳ್ತಾರೆ. ಬಟ್ ಚೆಕಿಂಗ್ ಮಾಡುವಾಗ ಸಮಯ ಮೂಗು ಒಳಗಡೆ ಏನು ಇರುವುದಿಲ್ಲ, ಎಲ್ಲ ಕ್ಲಿಯರ್ ಇರ್ತದೆ. ಸೊ ಅದು ನಿಮ್ಮ ರಕ್ತದಲ್ಲಿ ಅದು ತೊಂದರೆ ಇದ್ರೆ ನಮಗೆ ಏನು ಮಾಡಲಿಕ್ಕೆ ಆಗಲ್ಲ, ಅದು ಪರ್ಮನೆಂಟ್ ಲೈಫ್ ಲಾಂಗ್ ಅದು ಅಲರ್ಜಿ ಪ್ರಾಬ್ಲಮ್ ಇರ್ತದೆ ಪೇಷಂಟ್ಸ್ಗೆ. ಸೊ ಬರೀ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಸ್ಟಿರಾಯ್ಡ್ ಸ್ಪ್ರೇಸ್ ಸಿಗ್ತದೆ. ಆ ಸ್ಟಿರಾಯ್ಡ್ ಸ್ಪ್ರೇಸ್ ಕಂಟಿನ್ಯೂಸ್ಲಿ 2-3 ತಿಂಗಳಿಗೆ ಯೂಸ್ ಮಾಡಬೇಕಾಗ್ತದೆ. ಸೊ ಈ ರೀತಿಯ ಸಮಸ್ಯೆಗಳು ಬಾರದೇ ಇರಬೇಕಿದ್ರೆ, ಈಗ ನೀವು ಅದು ಅಲರ್ಜಿಯ ಕಾರಣದಿಂದಾಗಿ ಬಂದಿರುತ್ತೆ ಅಂತ ಹೇಳ್ತೀರಿ, ಬಾರದೇ ಇರಬೇಕಿದ್ರೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಜನ ವಹಿಸ್ಕೊಳ್ಬೇಕು ಅಂತ? ಅವಾಯ್ಡ್ ಮಾಡಿ, ಅದು ಅಷ್ಟೇ, ಅದು ಅವಾಯ್ಡ್ ಮಾಡಬೇಕು. ನಿಮಗೆ ಅದು ಅಲರ್ಜಿ ತೊಂದರೆ ಇದೆ, ನಿಮಗೆ ಗೊತ್ತುಂಟು, ಧೂಳಿಗೆ ಎಲ್ಲ ಹೋಗುವಾಗ ಸಮಯದ್ದು ಎಲ್ಲ ಅಲರ್ಜೀಸ್ ಎಲ್ಲ ಜಾಸ್ತಿ ಆಗ್ತದೆ. ಸೊ ಅದು ಕೌನ್ಸಿಲಿಂಗ್ ಕೊಡಬೇಕಾಗ್ತದೆ ಪೇಷಂಟ್ಸಿಗೆ. ಸ್ವಲ್ಪ ಹೊರಗಡೆ ಎಲ್ಲ ಹೋಗುವಾಗ ಸಮಯ ಮಾಸ್ಕ್ ಯೂಸ್ ಮಾಡಬೇಕಾಗ್ತದೆ, ಕೋಲ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಎಲ್ಲ ಟೈಮ್ ಹೀಗೆ ಸುಮ್ಮನೆ ಹೀಗೆ ರಬ್ ಮಾಡಲಿಕ್ಕೆ ಇಲ್ಲ. ಯೂಶಲಿ ಪೇಷಂಟ್ಸ್ ಧೂಳಿಗೆ ಎಲ್ಲ ಕೆಲಸ ಎಲ್ಲ ಅವರು ಮಾಡ್ತಾರೆ, ಮತ್ತು ಸುಮ್ಮನೆ ಹೀಗೆ ಎಲ್ಲ ಮಾಡಿ ಅದು ಫುಲ್ ಒಳಗಡೆ ಅದು ಹೋಗ್ತದೆ. ಸೊ ನಿಮ್ಮ ಸಿಂಪ್ಟಮ್ಸ್ ಜಾಸ್ತಿ ಆಗ್ತದೆ. ಸೊ ಸರಿಯಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಬೇಕಾಗ್ತದೆ, ಮಾಸ್ಕ್ ಯೂಸ್ ಮಾಡಿ, ಆ್ಯಂಡ್ ಇದೆಲ್ಲ ಅವಾಯ್ಡ್ ಮಾಡಿ. ಸೊ ಅದೇ ಟ್ರೀಟ್ಮೆಂಟ್, ಲೈಫ್ ಲಾಂಗಿಗೆ ಇದೇ ಟ್ರೀಟ್ಮೆಂಟ್, ಬೇರೆ ಏನು ಟ್ರೀಟ್ಮೆಂಟ್ಸ್ ಏನಿಲ್ಲ. ಈ ರೀತಿಯ ಧೂಳು ಅಥವಾ ಈ ರೀತಿಯ ಏನು ಸಿಮೆಂಟ್ ಅಥವಾ ಏನು ಕೆಲಸ ಮಾಡುವಂತಹ ಅವರಿಗೆ ನೀವು ಹೇಳುವಂಥದ್ದು, ಅಥವಾ ಈ ಹೊಗೆಗಳು, ತಣ್ಣೀರು ಕೆಲವರಿಗೆ ಅಲರ್ಜಿ ಆಗಲ್ಲ. ಹೌದು, ಪೇಷಂಟ್ಸ್ಗೆ ಆಗಲ್ಲ. ಗಂಟ್ಲು ಎಲ್ಲ ಸ್ಟಾರ್ಟ್ ಆಗ್ತದೆ, ಇಮಿಡಿಯೇಟ್ಲಿ ಟಾನ್ಸಿಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ, ಸೈನಸ್ ಎಫೆಕ್ಟ್ ಆಗ್ತದೆ. ಸೊ ಅದು ಸಹ ನಾನು ಹೇಳ್ತೇನೆ, ಸುಮ್ಮನೆ ಡೈರೆಕ್ಟ್ಲಿ ಹೊರಗಡೆ ಕೆಲಸ ಮಾಡ್ತೀರಾ, ನೀವು ವಾಪಸ್ ಬರುವಾಗ ಸಮಯ ಡೈರೆಕ್ಟ್ಲಿ ಕೋಲ್ಡ್ ಜ್ಯೂಸ್, ಡೈರೆಕ್ಟ್ ಫ್ರಿಡ್ಜಿಂದ ಜ್ಯೂಸ್, ಕೋಲ್ಡ್ ಜ್ಯೂಸ್, ನೀರೆಲ್ಲ ಅವರು ಯೂಸ್ ಮಾಡ್ತಾರೆ, ಅದು ಇಮಿಡಿಯೇಟ್ ಎಫೆಕ್ಟ್ ಆಗ್ತದೆ ಪೇಷಂಟ್ಸಿಗೆ. ಅದಕ್ಕೆ ಕೋಲ್ಡ್ ಐಟಮ್ಸ್ ಅವಾಯ್ಡ್ ಮಾಡಿ, ಬಿಸಿ ನೀರು, ಬಿಸಿ ಹಾಲು, ನೋ ಪ್ರಾಬ್ಲಮ್, ಏನಾಗಲ್ಲ ಪೇಷಂಟ್ಸಿಗೆ. ತರಕಾರಿ, ಸೊಪ್ಪೆಲ್ಲ ಎಷ್ಟು ನಿಮಗೆ ಬೇಕಿದ್ರೆ ನೀವು ಯೂಸ್ ಮಾಡಿ, ಕೋಲ್ಡ್ ಐಟಮ್ಸ್ ಅವಾಯ್ಡ್ ಮಾಡಿ. ವೀಕ್ಷಕರೇ, ನಾವು ಈ ಒಂದು ENT ಬಗ್ಗೆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಒಟ್ಟು, ಯಾಕಂದರೆ ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸಮಸ್ಯೆಗಳು ನಮಗೆ ಎದುರಾಗುತ್ತೆ ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋ ಬಗ್ಗೆ ಡಾಕ್ಟರ್ ಸಿಮೋನಾ ಡಿಸೋಜಾ ಅವರು ಮಾತಾಡ್ತಾ ಇದ್ದಾರೆ. ಎಸ್, ಆರೋಗ್ಯ ಕಿರಣ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ENT ವಿಭಾಗದ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಸಿಮೋನಾ ಡಿಸೋಜಾ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ENT ಸಮಸ್ಯೆ ಬಗ್ಗೆ, ಅಂದರೆ ಕಿವಿ, ಮೂಗು, ಗಂಟಲು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್, ಅವ್ರು ಮಾತನಾಡುವ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡುವಾಗ ಅದು ಕಿವಿಗೆ ಸಂಬಂಧಪಟ್ಟ ಹಾಗೆ ಜನ ಮತ್ತು ಮಕ್ಕಳು ವಹಿಸಿಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಭಾರಿ ಸ್ಪಷ್ಟವಾಗಿ ಹೇಳಿದರು. ಅನವಶ್ಯಕವಾಗಿ ಕಿವಿಗೆ ಏನು ಇಯರ್ಬಡ್ ಹಾಕುವಂಥದ್ದು ಮಾಡಲೇಬಾರದು ಅನ್ನುವಂಥದ್ದು. ಜೊತೆಗೆ ಕಿವಿಗೆ ಅನವಶ್ಯಕವಾಗಿ ಮಿತಿಗಿಂತ ಜಾಸ್ತಿ ನೀರು ಏನು
ಹೋಗದಂತೆ ನೋಡಿಕೊಳ್ಳಬೇಕು. ಅದು ಮಕ್ಕಳಿರ್ಬೋದು ಅಥವಾ ವಯಸ್ಕರು ಇರ್ಬೋದು. ಸೊ ಮೂಗಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಆದಷ್ಟು ಅಲರ್ಜಿ, ನಮಗೆ ಯಾವುದು ಅಲರ್ಜಿ ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಅದು ಧೂಳು ಇರ್ಬೋದು, ಹೊಗೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಚಾರಗಳಿರ್ಬೋದು. ಎಸ್, ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವಾಗ ಈಗ ಗಂಟಲು ನೋವಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಎಲ್ಲ ವಯಸ್ಸಿನವರಿಗೆ ಕಾಡುವಂಥ ಇದೊಂದು ಸಮಸ್ಯೆ, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕೂಡ. ಸೊ ಯಾವ ಕಾರಣಕ್ಕಾಗಿ ಈ ಒಂದು ಟಾನ್ಸಿಲದ್ದು ಸಮಸ್ಯೆ ಎದುರಾಗುತ್ತೆ ಡಾಕ್ಟ್ರೆ? ಓಕೆ, ಗಂಟ್ಲು ಒಳಗಡೆ ಅದು ಒಂದು ಟಾನ್ಸಿಲ್ ಇರ್ತದೆ ಅಲ್ಲ, ಅದು ಮಾಂಸ ಎಲ್ಲರಿಗೆ ಅದು ಕಾಣಿಸ್ತದೆ ಬಾಯಿ ಒಳಗಡೆ. ಸೊ ಇದು ಕಾಮನ್ ಕಂಪ್ಲೇಂಟ್, ಗಂಟ್ಲು ನೋವು ಅಂತ. ಟಾನ್ಸಿಲ್ ಎಲ್ಲರಿಗೆ ಇರ್ತದೆ, ನಿಮಗೆ ಸಹ ಇದೆ, ನನಗೆ ಸಹ ಇದೆ, ಸಣ್ಣ ವಯಸ್ಸಲ್ಲಿ ದೊಡ್ಡ ಜನಗೆ ಎಲ್ಲರಿಗೆ ಅದು ಟಾನ್ಸಿಲ್. ಇಟ್ ಇಸ್ ಬೈ ಬರ್ತ್, ಅದು ನಮ್ಮ ಬಾಡಿಯಲ್ಲಿ ಅದು ಇದೆ. ಅದು ನಿಮ್ಮ ನಾರ್ಮಲ್ ಡಿಫೆನ್ಸ್ ಮೆಕ್ಯಾನಿಸಮ್. ಬಟ್ ಸ್ವಲ್ಪ ಟೈಮ್ಸ್ ಏನಾಗ್ತದೆ, ಇದು ಇನ್ಫೆಕ್ಷನ್ ಆಗುವಾಗ ಸಮಯ ಸ್ವಲ್ಪ ಅದು ಸೈಜ್ ದೊಡ್ಡ ಆಗ್ತದೆ. ಇನ್ಫೆಕ್ಷನ್ ಆಗಿ ಅದು ಫುಲ್ ಕೆಂಪು ಕಲರ್ ಕ್ಯೂ ಎಲ್ಲ ಅದು ಫಿಲ್ ಆಗ್ತದೆ ಅದು ಒಳಗಡೆ. ಇನ್ಫೆಕ್ಷನ್ ಜಾಸ್ತಿ ಆಗುವಾಗ ಸಮಯ ಮತ್ತೆ ಅದು ಗಂಟ್ಲು ನೋವು, ಜ್ವರ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಡಾಕ್ಟ್ರೆ, ಈಗ ಯಾವ ಕಾರಣಕ್ಕೆ ಈ ಒಂದು ಇನ್ಫೆಕ್ಷನ್ ಬರುತ್ತೆ ಅಂತ? ಯೂಶಲಿ ನೀರಲ್ಲಿ ಅದು ಬರ್ತದೆ. ಟಾನ್ಸಿಲ್ ಇನ್ಫೆಕ್ಷನ್ಸ್ ಎಲ್ಲ ಯೂಶಲಿ ಅದು ಇನ್ಫೆಕ್ಟೆಡ್ ನೀರಲ್ಲಿ, ಸ್ವಲ್ಪ ಟೈಮ್ಸ್ ಅವರು ವೆಲ್ ಇಂದ ಅದು ನೀರು ಬರ್ತದೆ ಅಲ್ಲ, ಬೋರ್ವೆಲ್ ಇಲ್ಲಾಂದ್ರೆ ನಾರ್ಮಲ್ ಅದರಲ್ಲಿ. ಸೊ ಯೂಶಲಿ ಇದು ಫಿಲ್ಟರ್ ನೀರೆಲ್ಲ ಇದ್ರೆ, ಇಲ್ಲಾಂದ್ರೆ ಅದು ಬಿಸಿ ಮಾಡಿ ನೀವು ಕುಡಿ, ಅದು ನೋ ಪ್ರಾಬ್ಲಮ್. ಬಟ್ ಇದು ಡೈರೆಕ್ಟ್ ವೆಲ್ ವಾಟರ್ ಎಲ್ಲ ಯೂಸ್ ಮಾಡುವಾಗ ಸಮಯ ತುಂಬಾ ಡೇಂಜರಸ್. ಅದು ಇನ್ಫೆಕ್ಟೆಡ್ ಇದ್ರೆ ಅದು ಯೂಶಲಿ ಗಂಟ್ಲು ನೋವು ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಇಟ್ ಈಸ್ ನಾಟ್ ಏರ್ ಬಾರ್ನ್, ಅದು ಬರೀ ನೀರಲ್ಲಿ ಅದು ಬರ್ತದೆ. ಯೂಶಲಿ ಇನ್ಫೆಕ್ಟೆಡ್ ಫುಡ್ ಆರ್ ವಾಟರ್ ಗಂಟ್ಲು ಇನ್ಫೆಕ್ಷನ್. ಇಲ್ಲಿ ವೀಕ್ಷಕರು ಗಮನಿಸಬೇಕಾದ್ದು ಡಾಕ್ಟರ್ ಹೇಳುವಾಗೆ ಏನು ಈ ರೀತಿಯ ಒಂದು ಏನು ಗಂಟಲು ಇದು ಗುಣಲಕ್ಷಣ ಇರುವವರು ನೀರನ್ನು ಸಾಧ್ಯವಾದಷ್ಟು ಏನು ಬಿಸಿ ಮಾಡಿಯೇ ಕುಡಿಯಬೇಕು. ನೇರವಾಗಿ ಬಾವಿಯ ನೀರನ್ನು ಅಥವಾ ಬೋರ್ವೆಲ್ ನೀರನ್ನು ಕುಡಿಬಾರದು. ಸೊ ಈ ಒಂದು ನೀರಿನಿಂದಾಗಿಯೇ ಈ ಒಂದು ಗಂಟಲು ನೋವು ಬರುವಂಥದ್ದು ಅಂತ. ಬಹುಶಃ ಬೇರೆ ಯಾವುದೇ ಕಾರಣದಿಂದಾಗಿ ಗಂಟಲು ನೋವು ಗಂಟ್ಲು ನೋವು ಈಗ ಅದು ಬರೀ ಟಾನ್ಸಿಲೈಟಿಸ್ ನಾನು ಹೇಳಿದಾರಲ್ಲ, ಸ್ವಲ್ಪ ಟೈಮ್ಸ್ ಏನಾಗ್ತದೆ ಫ್ಯಾರಿಂಜೈಟಿಸ್ ಅಂತ, ಹಿಂದೆ ನಿಮ್ಗೆ ಒಂದು ಗುಳ್ಳೆ 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 ತರ ಇದು ಕಾಣಿಸ್ತದೆ, ಅದು ಟಾನ್ಸಿಲ್ ಅಲ್ಲ, ಅದು ಫ್ಯಾರಿಂಗ್ಸ್ ಅಂತ, ಅದು ಫ್ಯಾರಿಂಜೈಟಿಸ್. ಅದು ಯೂಶಲಿ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಸಹ ಅದು ಬರ್ತದೆ. ಸ್ವಲ್ಪ ಶೀತ ಎಲ್ಲ ಇದ್ರೆ ಅದು ಬರೀ ಅದು ಅದರಲ್ಲಿ ಸ್ಟಾರ್ಟ್ ಆಗ್ತದೆ. ಪೇಷಂಟ್ಸಿಗೆ ಸೈನಸ್ ಎಫೆಕ್ಟ್ ಆಗುವಾಗ ಸಮಯ ತಲೆನೋವು ಎಲ್ಲ ಸ್ಟಾರ್ಟ್ ಆಗ್ತದೆ, ಬಾಯಲ್ಲಿ ಗಟ್ಟಿ ಹಳದಿ ಕಲರ್ ಇದು ಕಫ ಎಲ್ಲ ಹೋಗ್ತದೆ. ಸೈನಸ್ ಪೇಷಂಟ್ಸ್ಗೆ ಸಹ ಅದು ಫ್ಯಾರಿಂಜೈಟಿಸ್, ಅದು ಟಾನ್ಸಿಲೈಟಿಸ್, ಫ್ಯಾರಿಂಜೈಟಿಸ್ ಎಲ್ಲ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅದರಲ್ಲಿ ಸಹ ಗಂಟ್ಲು ನೋವು ಸ್ಟಾರ್ಟ್ ಆಗ್ತದೆ. ಸೊ ಅದು ಸೆಕೆಂಡ್ ಕಾಲ್ಸ್ ಆಫ್ ಥ್ರೋಟ್ ಪೇನ್. ಈಗ ಗಂಟಲು ನೋವಿಗೆ ಏನೆಲ್ಲ ಪರಿಹಾರಗಳು ಹೇಳ್ತೀರಿ ನೀವು? ಸೊ ಫಸ್ಟ್ ಟಾನ್ಸಿಲೈಟಿಸ್, ಅದು ಕಾಮನೆಸ್ಟ್ ಕಾಸ್. ಸೆಕೆಂಡ್ ಫ್ಯಾರಿಂಜೈಟಿಸ್, ಸೆಕೆಂಡರಿ ಟು ಅದು ಸೈನಸ್ ಒಳಗಡೆ ಇನ್ಫೆಕ್ಷನ್ ಇದ್ರೆ ಸೈನಸ್ ಪೇಷಂಟ್ಸ್ಗೆ ಎಲ್ಲ ಗಂಟ್ಲು ನೋವು ಸ್ಟಾರ್ಟ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಇಲ್ಲಾಂದ್ರೆ ವೈರಲ್ ಇನ್ಫೆಕ್ಷನ್ ಇಲ್ಲಿ ರೇರ್ಲಿ ಅದು ಕ್ಯಾನ್ಸರ್ ಒಳಗಡೆ ಇರ್ಬೋದು. ಯೂಶಲಿ ಪೇಷಂಟ್ಸ್ಗೆ ಅದು ಡೌಟ್ ಇರ್ತದೆ, ನನಗೆ ಗಂಟ್ಲು ನೋವು ಸ್ಟಾರ್ಟ್ ಆಯ್ತು, ಮೋಸ್ಟ್ಲಿ ನನಗೆ ಅದು ಕ್ಯಾನ್ಸರ್ ಇದೆ. ಅದು ಯೂಶುವಲ್ ಕಾಮನ್ ಕಂಪ್ಲೇಂಟ್ ಹಾಗೆ. ಈಗ ಸಾಮಾನ್ಯವಾಗಿ ಕೆಲವರಿಗೆ ಗಂಟಲು ನೋವು ಬರುತ್ತೆ, ಏನಾದರೂ ಸಣ್ಣ ಮೆಡಿಸಿನೋ ಅಥವಾ ಗಗಲ್ ಓಪನ್ ನೀರೆಲ್ಲ ಮಾಡಿದ ತಕ್ಷಣ ಒಂದೆರಡು ದಿವಸದಲ್ಲಿ ಹೋಗುತ್ತೆ. ಇದು ಒಂದು ತರದ್ದು. ಕೆಲವರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ಬರುತ್ತೆ. ಈಗ ನೀವು ಒಂದು ಹಂತದಲ್ಲಿ ಅದು ಕ್ಯಾನ್ಸರ್ ಆಗಿ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಬಹುಶಃ ಅದು ದೀರ್ಘಾವಧಿಯಾಗಿ ಗಂಟಲು ನೋವು ಇದ್ದು ಅವರು ನಿಮ್ಮಂತ ವೈದ್ಯರನ್ನು ಭೇಟಿ ಮಾಡದ ಇದ್ದ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಈ ಒಂದು ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಹೇಗೆ ಅದು ಇರ್ತದೆ. ಬಟ್ ಯೂಶಲಿ ನಮಗೆ ಹೇಳಲಿಕ್ಕೆ ಆಗಲ್ಲ. ಚೆಕಿಂಗ್ ಮಾಡುವಾಗ ಸಮಯ ಸ್ವಲ್ಪ ಪೇಷಂಟ್ಸ್ ಇಲ್ಲಿ ಎಲ್ಲ ನೋಡುವಾಗ ಸಮಯ ಫುಲ್ ಕ್ಲಿಯರ್ ಇರ್ತದೆ. ಅವರು ಹೇಳ್ತಾರೆ ಇಲ್ಲಿ ಎಲ್ಲ ಗಂಟ್ಲು ಅಂತ, ಒಳಗಡೆ ಏನ್ ತೊಂದರೆ ಇದ್ರೆ ನಮಗೆ ಒಂದು ಲೈಟ್ ಹಾಕಿ ನೋಡ್ಬೇಕಾಗ್ತದೆ ಒಳಗಡೆ ಏನ್ ಕ್ಯಾನ್ಸರ್ ಇದ್ರೆ. ಬಾಯಿ ಒಳಗಡೆ ಸಹ ಕ್ಯಾನ್ಸರ್ ಇದ್ರೆ ಪೇಷಂಟ್ಸ್ಗೆ ಇಮಿಡಿಯೇಟ್ಲಿ ಗೊತ್ತಾಗಲ್ಲ. ಅದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹೋಗುವಾಗ ಸಮಯ ನೋವು ಶುರು ಆಗ್ತದೆ. ಇಮಿಡಿಯೇಟ್ ಫಸ್ಟ್ ಸ್ಟೇಜಸ್ ಅಲ್ಲಿ ಯಾರಿಗೆ ಸಹ ಮೋಸ್ಟ್ಲಿ ಅವರಿಗೆ ಗೊತ್ತಾಗಲ್ಲ. ನಾಲ್ಗೆ ಎಲ್ಲ ಅದು ಬರ್ತದೆ ಸ್ವಲ್ಪ ಟೈಮ್ಸ್, ದುರ್ಮಾಂಸ ತರ. ಯಾರು ಪಾನ್ ಬೀಡ ಎಲ್ಲಡಿಕೆ ಎಲ್ಲ ತಿಂತಿರಲ್ಲ ಅವರಿಗೆ ಎಲ್ಲ ಯೂಶಲಿ ಅದು ಒಂದು ಅಲ್ಸರ್ ತರ, ದುರ್ಮಾಂಸ ತರ ಬಾಯಲ್ಲಿ ಬರ್ತದೆ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹೋಗುವಾಗ ಸಮಯ ತುಂಬಾ ನೋವು ಶುರು ಆಗ್ತದೆ, ಕಿವಿ ನೋವು ಸ್ಟಾರ್ಟ್ ಆಗ್ತದೆ, ಬಾಯಿ ಒಳಗಡೆ ನೋವು ಆಗ್ತದೆ, ಉರಿತದೆ, ಊಟ ಎಲ್ಲ ನುಂಗುವಾಗ ಸಮಯ ಕಷ್ಟ ಆಗ್ತದೆ. ಅದು ಎಲ್ಲ ಪ್ರಾಬ್ಲಮ್ಸ್ ಇದ್ರೆ ನಮ್ಗೆ ಗೊತ್ತಾಗ್ತದೆ, ನೋಡುವಾಗ ಸಮಯ ನನಗೆ ಗೊತ್ತಾಗ್ತದೆ. ಏನು ನೀವು ಹೇಳಿದಾಗೆ ಪಾನ್ ತಿನ್ನುವಂಥದ್ದು, ಗುಟ್ಕಾ ತಿನ್ನುವುದನ್ನೆಲ್ಲ ಏನು ವೈದ್ಯರುಗಳು ಮತ್ತು ಒಟ್ಟು ನಮ್ಮ ಸರ್ಕಾರ ಕೂಡ ನೀವು ಇದನ್ನು ತಿನ್ಬೇಡಿ ಅಂತ ಒಂದು ಅವೇರ್ನೆಸ್ ಮೂಡಿಸೋದು ಬಹುಶಃ ನೀವು ಹೇಳಿದ ಇದೇ ಒಂದು ಕಾರಣಕ್ಕೆ ಇರ್ಬೋದು. ಎಲ್ಲ ಟೈಮ್ ನಾನು ಹೇಳ್ತೇನೆ ಪೇಷಂಟ್ಸಿಗೆ ಅದು ತಿನ್ನಬಾರ್ದು, ಎಲ್ಲ ಟೈಮ್ ಅಡ್ವರ್ಟೈಸ್ಮೆಂಟ್ಸ್. ಬಟ್ ಸ್ಟಿಲ್ ತುಂಬಾ ಪೇಷಂಟ್ಸ್ ಬರ್ತದೆ ನಮಗೆ. ಅಟ್ಲೀಸ್ಟ್ ಒಂದು 50 ಪೇಷಂಟ್ಸ್ ಇಲ್ಲಿ ಒಂದು 5-10 ಪೇಷಂಟ್ಸ್ ಎಲ್ಲ ಟೈಮ್ ನನಗೆ
ಕ್ಯಾನ್ಸರ್ ಪೇಷಂಟ್ಸ್ ಬರ್ತದೆ, ಅಷ್ಟು ಕೇಸಸ್ ಇದೆ. ಅವರ ಎಲ್ಲ ಹಿಸ್ಟ್ರಿ ನೋಡಿದ್ರೆ ಈ ರೀತಿಯ ಗುಟ್ಕಾ ತಿನ್ನುವವರು ಅಥವಾ ಪಾನ್ ತಿನ್ನುವವರೇ ಆಗಿರ್ತಾರೆ. ಗುಟ್ಕಾ ಬಾಯಲ್ಲಿ ಇರ್ತದೆ, ಅದು ಬಾಯಲ್ಲಿ ಇರುತ್ತೆ ಅಂದ್ರೆ ನಮ್ಗೆ ಕಾಣಿಸ್ತದೆ. ಎಷ್ಟು ಸತಿ ನಾನು ಹೇಳ್ತೇನೆ ನೋಡಿ, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಆಪರೇಷನ್ ಎಲ್ಲ ಮಾಡಿ ನಮ್ಗೆ ಮಾಡಿಸ್ಬೋದು, ಬಟ್ ಕ್ಯಾನ್ಸರ್ ಅದು ವಾಪಸ್ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಏನಿಲ್ಲ ಕ್ಯಾನ್ಸರ್ಗೆ. ನಿಮ್ಗೆ ಗೊತ್ತುಂಟು ಫಸ್ಟ್ ಸ್ಟೇಜ್ ಅಲ್ಲಿ ಓಕೆ ಆಪರೇಷನ್ ಮಾಡಿ ನೀವು ನೋಡಿದ್ರು, ಅದು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಎಲ್ಲ ಫುಲ್ ಎಲ್ಲ ಕಟ್ ಮಾಡಬೇಕಾಗ್ತದೆ, ತುಂಬಾ ಬ್ಯಾಡ್ ಅದು ಆಪರೇಷನ್ಸ್ ಎಲ್ಲ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರೀ ಕೀಮೋಥೆರಪಿ ರೇಡಿಯೇಷನ್ ಎಲ್ಲ ಕೊಡ್ಬೋದು. ಅಂಡ್ ತುಂಬಾ ಚಾರ್ಜಸ್ ಇರ್ತದೆ ಪೇಷಂಟ್ಸಿಗೆ, ತುಂಬಾ ಎಕ್ಸ್ಪೆನ್ಸಸ್ ಪೇಷಂಟ್ಸಿಗೆ. ಸೊ ಅಷ್ಟು ನಾನು ಕೌನ್ಸಿಲಿಂಗ್ ಮಾಡಿ ನಾನು ಹೇಳ್ತೇನೆ ಪೇಷಂಟ್ಸಿಗೆ, ಬಟ್ ಸ್ಟಿಲ್ ಪೇಷಂಟ್ಸ್ ವಾಪಸ್ ಬರ್ತದೆ ಪುನಃ ಅದು ತಂಬಾಕು ಎಲ್ಲ ಅಡಿಕೆ ಎಲ್ಲ ಗುಟ್ಕಾ ತಿಂದ್ಕೊಂಡು ಅದನ್ನು ಬಾಯಲ್ಲೇ ಇಟ್ಕೊಂಡು ಮಾಡುವಂತದ್ದು. ಪ್ಲಸ್ ಮೂಗೊಳಗಡೆ ಸಹ ಅವರು ಪೊಡಿ ಎಲ್ಲ ಹಾಕ್ತಿರಲ್ಲ, ಅದರಲ್ಲಿ ಸಹ ಅದು ಕ್ಯಾನ್ಸರ್, ಮೂಗೊಳಗಡೆ ಕ್ಯಾನ್ಸರ್ ಫಾರ್ಮ್ ಆಗ್ತದೆ. ಅದು ಬಹುಶಃ ನಮ್ಮಲ್ಲಿ ಅದು ಹಳೆ ಕಾಲದಿಂದ ಒಂದು ಏನು ರೂಢಿಯಾಗಿ ಬಂದಂತ ನಶ್ಯ ಬಹುಶಃ ಇವತ್ತಿನ ಕಾಲಕ್ಕೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿದೆ, ಆದ್ರೂ ಕೂಡ ಸ್ವಲ್ಪ ಕಡಿಮೆ ಇದೆ. ಹೌದು, ಬಟ್ ತಂಬಾಕು ಅದು ತುಂಬಾ ಪೇಷಂಟ್ಸಿಗೆ ಅದೇ ತಂಬಾಕು ಇದು ತುಂಬಾ ಸಮಸ್ಯೆ ಇದೆ, ಅದು ಕೂಡ ಯೂತ್ ಅಲ್ಲಿ. ಹೌದು. ಈಗ ಈ ಗಂಟಲದ್ದು ಸಮಸ್ಯೆ ನೀವು ಹೇಳಿದ್ರೆ ಅದು ಸಣ್ಣ ಮಕ್ಕಳಿಗೆ ಬೇರೆ ಅಥವಾ ವಯಸ್ಕರಿಗೆ ಬೇರೆ ಆ ರೀತಿಯದ್ದು ಅದರಲ್ಲಿ ಏನಾದರೂ ಕಾಣಿಸುತ್ತಾ? ಸಣ್ಣ ಮಕ್ಕಳಿಗೆ ಟಾನ್ಸಿಲ್ ಫ್ಯಾರಿಂಜೈಟಿಸ್ ಎಲ್ಲ ಕಾಮನ್. ಕ್ಯಾನ್ಸರ್ಸ್ ಯೂಶಲಿ ಸಣ್ಣ ವಯಸ್ಸಲ್ಲಿ ಹಾಗೆ ಅದು ತೊಂದರೆ ಇರುವುದಿಲ್ಲ ಯೂಶಲಿ ಸಣ್ಣ ವಯಸ್ಸಲ್ಲಿ. ಇದು ಮೋಸ್ಟ್ಲಿ ಅಬೌವ್ 20-25 ಇಯರ್ಸ್ ಪೇಷಂಟ್ಸಿಗೆ ಅದು ಬರ್ತದೆ ಈ ಕ್ಯಾನ್ಸರ್ ಥರ. ಇದು ಸಣ್ಣ ವಯಸ್ಸಲ್ಲಿ ಯೂಶಲಿ ಇದು ಇರ್ಬೋದು, ಸ್ವಲ್ಪ ಟೈಮ್ಸ್ ಯಾರು ನೋಡಲ್ಲ ಮಕ್ಕಳಿಗೆ ಮನೆಯಲ್ಲಿ, ಅವರು ಬೇರೆ ಬೇರೆ ಎಲ್ಲ ಹಾಕ್ತಾರೆ ಬಾಯಿ ಒಳಗಡೆ, ಕಾಯಿನ್ ಪೀಸ್, ಪ್ಲಾಸ್ಟಿಕ್ ಪೀಸಸ್, ಇಲ್ಲಾಂದ್ರೆ ಮೆಟಲ್ ಬ್ಯಾಟ್ರಿ ಪೀಸಸ್, ಅದು ಎಲ್ಲ ಇರ್ತದೆ, ಸೇಫ್ಟಿ ಪಿನ್. ಸೊ ಅವರು ಹೇಳ್ತಾರೆ ಗಂಟ್ಲು ನೋವು ಸ್ಟಾರ್ಟ್ ಆಯಿತು, ಯಾರಿಗೆ ಸಹ ಗೊತ್ತಿಲ್ಲ ಅವರು ಬಾಯಿ ಒಳಗಡೆ ಏನು ಹಾಕಿದ್ದಾರೆ ಅಂತ. ಗಂಟ್ಲು ನೋವು ಅಂತ ಅವರು ಹೇಳ್ತಾರೆ, ಬಟ್ ಎಕ್ಸ್ರೇ ಮಾಡುವಾಗ ಸಮಯ, ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಸಮಯ ನಮಗೆ ಕಾಣಿಸ್ತದೆ ಕ್ಲಿಯರ್ ಆಗಿ ಅದು ಒಳಗಡೆ ಫಾರಿನ್ ಬಾಡಿ ಅಂತ ಅದು ಇರ್ತದೆ. ಇದು ಎಲ್ಲ ಡೇಂಜರಸ್, ಬ್ಯಾಟ್ರಿ ಸೆಲ್, ಸೇಫ್ಟಿ ಪಿನ್ಸ್, ಅದು ಎಲ್ಲ ತುಂಬಾ ಡೇಂಜರಸ್. ಅದಕ್ಕಾಗಿ ನಾವು ಮಕ್ಕಳಿಗೆ ಪ್ರತಿ ಬಾರಿ ಹೇಳುವಂಥದ್ದು ಏನು, ನಾವು ಯಾವುದೇ ಏನು ಕಠಿಣವಾಗಿರುವಂತಹ ಸುತ್ತಗಳನ್ನು ಬಾಯಿಗೆ ಹಾಕಿಕೊಳ್ಳಬಾರದು ಅಂತ. ಬೈ ಮಿಸ್ಟೇಕ್ ಆಗಿ ಪೇರೆಂಟ್ಸ್ ನೋಡದೇ ಇದ್ದ ಸಂದರ್ಭದಲ್ಲಿ ಅದು ಬಾಯಿ ಒಳಗಡೆ ಹೋದ್ರೆ ಬಹುಶಃ ಅದು ಆ ನಂತರದ ದಿವಸಗಳಲ್ಲಿ ಅದು ಸಮಸ್ಯೆ ಆಗಿ ಕಾಡುತ್ತೆ ಅಂತ. ಅಟ್ ಲೀಸ್ಟ್ ಅದು ಬಾಯಿ ಒಳಗಡೆ ನುಂಗುವಾಗ ಸಮಯ, ಅದು ನುಂಗ್ಲಿಕ್ಕೆ, ಊಟ ನುಂಗ್ಲಿಕ್ಕೆ ಸಪರೇಟ್ ಒಂದು ಪೈಪ್ ಇರ್ತದೆ, ಉಸಿರಾಡ್ಲಿಕ್ಕೆ ಬೇರೆ ಒಂದು ಪೈಪ್ ಇರ್ತದೆ. ನುಂಗ್ಲಿಕ್ಕೆ ಪೈಪ್ ಅದು ಅದರಲ್ಲಿ ಹೋಗುವಾಗ ಸಮಯ ತೊಂದರೆ ಇಲ್ಲ, ಅದು ನಮ್ಗೆ ತೆಗಿಲಿಕ್ಕೆ ಅದು ಆಗ್ತದೆ, ಏನ್ ಎಮರ್ಜೆನ್ಸಿ ಅಷ್ಟು ಏನು ಇರುವುದಿಲ್ಲ. ಉಸಿರಾಡ್ಲಿಕ್ಕೆ ಆ ಪೈಪ್ ಇಲ್ಲಿ ಅದು ಹೋಗುವಾಗ ಸಮಯ ಟ್ರೆಕ್ಕೆ ಅಂತ ಅದು ವಿದಿನ್ 30 ಮಿನಿಟ್ಸ್ ಅದು ಮಾಡಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ಇಮ್ಮಿಡಿಯೇಟ್ ಡೆತ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ ಮಕ್ಕಳಿಗೆ, ಬಿಕಾಸ್ ಉಸಿರಾಡ್ಲಿಕ್ಕೆ ಆಗಲ್ಲ. ಆರೋಗ್ಯ ಕಿರಣ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಮಂಗಳೂರಿನ ಫಾದರ್ ಮುಲ್ಲಸ್ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಒಂದು ಪ್ರಾಯೋಜಕತ್ವದ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಈ ಒಂದು ಫಾದರ್ ಮುಲ್ಲಸ್ ಆಸ್ಪತ್ರೆಯ ENT ವಿಭಾಗದ ಸರ್ಜನ್ ಆಗಿರುವಂಥ ಡಾಕ್ಟರ್ ಸಿಮೋನಾ ಡಿಸೋಜಾ ಅವರಿದ್ದಾರೆ. ನಾವು ಈಗಾಗಲೇ ಈ ಒಂದು ENT ಅಂದರೆ ಕಿವಿ, ಮೂಗು, ಗಂಟಲು ಆ ಸಮಸ್ಯೆ ಬಗ್ಗೆ ಮತ್ತು ಅದಕ್ಕೆ ಕಂಡುಕೊಳ್ಳಬೇಕಾದ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾನು ಇನ್ನೊಂದಷ್ಟು ವಿಚಾರಗಳನ್ನು ಈ ಒಂದು ಬ್ರೇಕ್ ನಂತರ ಮಾತಾಡಲಿಕ್ಕಿದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಏನು ಮೂಗಿನ ವಿಚಾರಕ್ಕೆ ನಾವು ಬರುವ ಸಂದರ್ಭದಲ್ಲಿ ಕೆಲವರಿಗೆ ಮೂಗಿನಲ್ಲಿ ರಕ್ತ ಬರುವಂಥದ್ದು, ಪದೇ ಪದೇ ಕಾಣಿಸಿಕೊಳ್ಳುವಂಥದ್ದು, ಇದು ಯಾವುದರ ಲಕ್ಷಣ ಮತ್ತು ಏನು ಪರಿಹಾರ ಇದಕ್ಕೆ? ಮೊದಲು ನಾನು ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಮೂಗು ಒಳಗಡೆ ಅದು ಕಂಬ ಸ್ವಲ್ಪ ಪೇಷಂಟ್ಸಿಗೆ ಅದು ತುಂಬಾ ಬೆಂಡ್ ಇರ್ತದೆ. ಫುಲ್ ಬೆಂಡ್ ಇರುವಾಗ ಸಮಯ, ಸ್ವಲ್ಪ ಟೈಮ್ ಶೀತ ಎಲ್ಲ ಆಗುವಾಗ ಸಮಯ, ಸೂ ಮಾಡುವಾಗ ಸಮಯ, ಫೋರ್ಸ್ಫುಲಿ ಬ್ಲೋ ಮಾಡುವಾಗ ಸಮಯ ಅದು ಕಟ್ ಆಗ್ತದೆ, ಒಳಗಡೆಯಿಂದ ಚರ್ಮ ಕಟ್ ಆಗಿ ಫುಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಸಣ್ಣ ಮಕ್ಕಳಲ್ಲಿ ಏನಾಗ್ತದೆ, ಅವರು ಬೆರಳೆಲ್ಲ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಬೆರಳೆಲ್ಲ ಹಾಕ್ತಾರೆ ಅಲ್ಲ, ಅದರಲ್ಲಿ ಸಹ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅಂಡ್ ರೇರ್ಲಿ ಕ್ಯಾನ್ಸರ್ ಒಳಗಡೆ ಇದ್ರೆ ಸಹ ಅದು ಬ್ಲೀಡಿಂಗ್ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ, ಅದು ರೇರ್. ಬಟ್ ಕಾಮನೆಸ್ಟ್ ಇದು ಟ್ರಾಮಾ ಅಂತ. ಯೂಶಲಿ ಬೆರಳೆಲ್ಲ ಹಾಕಿ ಫುಟ್ಬಾಲ್ ಎಲ್ಲ ಪ್ಲೇ ಟೈಮಲ್ಲಿ ಅದು ಸಡನ್ ಡ್ಯಾಮೇಜ್ ಇದ್ರೆ ಬ್ಲಡ್ ಬರ್ತದೆ. ಸೊ ತುಂಬಾ ಪೇಷಂಟ್ಸಿಗೆ ಅದು ಟೆನ್ಷನ್, ಅದು ಎಷ್ಟು ಬ್ಲಡ್ ಬರ್ತದೆ, ಈಗ ನನಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಬೇಕು. ಸೊ ಯೂಶಲಿ ನಾನು ಕೌನ್ಸಿಲಿಂಗ್ ಮಾಡ್ತೇನೆ ಪೇಷಂಟ್ಸಿಗೆ, ಹಾಗೆ ಜಾಸ್ತಿ ಬ್ಲಡ್ ಬರುವಾಗ ಸಮಯ ಏನ್ ಟೆನ್ಷನ್ ಮಾಡ್ಲಿಕ್ಕೆ ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ 5 ಮಿನಿಟ್ಸ್ ಸ್ವಲ್ಪ ಹೀಗೆ ಗಟ್ಟಿ ಇಡಬೇಕಾಗ್ತದೆ, ಫುಲ್ ಮೂಗ್ ಬ್ಲಾಕ್ ಮಾಡಿ
ಬಾಯಲ್ಲಿ ಉಸಿರಾಡಬೇಕು, ಒಂದು ಐಸ್ ಕ್ಯೂಬ್ ಇಲ್ಲಿ ಇಡಬೇಕಾಗ್ತದೆ ಅಂಡ್ ಸ್ವಲ್ಪ ಹೀಗೆ ಕುತ್ಕೊಳ್ಬೇಕು, ಮಲಗಲಿಕ್ಕೆ ಇಲ್ಲ. ಯೂಶಲಿ ಪೇಷಂಟ್ಸ್ ಏನ್ ಮಾಡ್ತಾರೆ, ಬ್ಲಡ್ ಬರ್ತದೆ ಅಲ್ಲ ಮಲಗುವಾಗ ಸಮಯ ಬಾಯಿ ಒಳಗಡೆ ಅದು ಬ್ಲಡ್ ಹೋಗ್ತದೆ ಮತ್ತೆ ವಾಂತಿ ಸ್ಟಾರ್ಟ್ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಡಾಕ್ಟರ್ ಈ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೇಷಂಟ್ ಅನ್ನು ನೀವು ಹೇಳಿದಾಗೆ ಆಮೇಲೆ ಏನು ಅವರ ಗಾಡಿಯ ಅಥವಾ ವೆಹಿಕಲ್ ಹೊರಗಡೆ ಇಳಿಸಿ ರಸ್ತೆಯಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಫಸ್ಟ್ ಏಡ್ ಜನ ಸೇರಿದವರೆಲ್ಲ ಅವ್ರಿಗೆ ಗೊತ್ತಿರುವುದಿಲ್ಲ, ನೀರು ಹಾಕುವಂತದ್ದು ಇಂಥವೆಲ್ಲ ಮಾಡ್ತಾರೆ. ನೀವು ಹೇಳುವಂತದ್ದು ಆ ರೀತಿ ಮಲಗಿಸಿ ಆಕ್ಸಿಡೆಂಟ್ ಕೇಸಸ್ ಬೇರೆ. ಬಿಕಾಸ್ ಸ್ವಲ್ಪ ಟೈಮ್ಸ್ ಆಕ್ಸಿಡೆಂಟ್ ಆಗುವಾಗ ಸಮಯ ನಮ್ಗೆ ಹೇಳಿಕ್ಕೆ ಆಗಲ್ಲ, ಕುತ್ತಿಗೆ ಏನ್ ಡ್ಯಾಮೇಜ್ ಇದ್ರೆ ಅದು ಸ್ಟೇಬಿಲೈಸ್ ಮಾಡ್ಬೇಕಾಗ್ತದೆ. ಅವರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಜಾಸ್ತಿ ಬ್ಲೀಡಿಂಗ್ ಏನಿದ್ರೆ ಏನ್ ಮಾಡ್ಲಿಕ್ಕೆ ಏನಿಲ್ಲ, ಫಸ್ಟ್ ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ರೂಮ್ ಅಲ್ಲಿ ಶಿಫ್ಟ್ ಮಾಡಬೇಕಾಗ್ತದೆ. ಆಕ್ಸಿಡೆಂಟ್ ಕೇಸಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅದು ಬೇರೆ, ಅದು ಸಪರೇಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಇದು ಬೇರೆ. ಇದು ಕ್ಯಾಶುಯಾಲಿಟಿಗೆ ಬರುವಾಗ ಸಮಯ ಯೂಶಲಿ ಸಣ್ಣ ವಯಸ್ಸು, ಇಲ್ಲಾಂದ್ರೆ ಒಂದು 10-15 ವರ್ಷದಲ್ಲಿ ಯೂಶಲಿ ಸಣ್ಣ ಮಕ್ಕಳೆಲ್ಲ ಬರ್ತದೆ ನಮಗೆ, ಅವರಿಗೆಲ್ಲ ಇದು ಬೇಸಿಕ್ ಫಸ್ಟ್ ಏಡ್ ಟ್ರೀಟ್ಮೆಂಟ್. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಬೇರೆ, ಬಿಕಾಸ್ ಅದು ಸಪರೇಟ್ ಪ್ರೋಟೋಕಾಲ್ ಇರ್ತದೆ ನಮಗೆ. ಈಗ ಮೂಗಿದ್ದು ಸಮಸ್ಯೆಯನ್ನು ಸ್ವಲ್ಪ ನಾವು ಏನು ಪೇರೆಂಟ್ಸ್ ಅಥವಾ ಪೇಷಂಟ್ಸ್ ಸ್ವಲ್ಪ ನಿಧಾನ ಮಾಡಿದರೆ ನಿಮ್ಮಲ್ಲಿ ಅಂದ್ರೆ ಡಾಕ್ಟರ್ ತಜ್ಞ ವೈದ್ಯರುಗಳನ್ನು ಎಷ್ಟೋ ಸಂದರ್ಭದಲ್ಲಿ ಇನ್ ಟೈಮ್ ಆಗಿ ಬರದೇ ಹೋದರೆ ಅದು ಗಂಭೀರಕ್ಕೆ ಹೋಗಿರುತ್ತೆ. ಈಗ ರಕ್ತ ಬರುವಂಥದ್ದೇ ಏನೋ ಆಗಾಗ ಬರ್ತಾ ಇರುತ್ತೆ, ಬಟ್ ಅವರನ್ನು ವೈದ್ಯರನ್ನು ಸುಮಾರು ಒಂದಷ್ಟು ಸಮಯ ಕಾಣುವುದೇ ಇಲ್ಲ. ಅಂತ ಸಂದರ್ಭದಲ್ಲಿ ಅದು ಗಂಭೀರಕ್ಕೆ ಹೋಗಿರುವಂತ ಸಾಧ್ಯತೆಗಳಿರುತ್ತಾ, ಅಥವಾ ಗಂಭೀರ ಆದರೆ ಏನಾಗುತ್ತೆ? ಅದು ಏನಾಗಲ್ಲ, ಜಸ್ಟ್ ಅದು ಜಾಸ್ತಿ ಬ್ಲೀಡಿಂಗ್ ಬರ್ತದೆ ಅಲ್ಲ, ಸೊ ಅದು ಸ್ಟಾಪ್ ಮಾಡ್ಲಿಕ್ಕೆ ಡ್ರಾಪ್ಸ್ ಎಲ್ಲ ಸಿಗ್ತದೆ. ಸ್ವಲ್ಪ ಪೇಷಂಟ್ಸಿಗೆ ಅದು ತುಂಬಾ ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಎಪಿಸೋಡ್ಸ್ ಇದ್ರೆ ಆಪರೇಷನ್ ಮಾಡಿಸ್ಬೇಕಾಗ್ತದೆ. ಅವರಿಗೆ ಎಲ್ಲ ಆಪರೇಷನ್ ಮಾಡಿಸ್ಬೇಕು. ಫಸ್ಟ್ ಅದು ಮೂಗು ಒಳಗಡೆ ಒಂದು ಎಂಡೋಸ್ಕೋಪಿ ಮಾಡಿಸ್ಬೇಕಾಗ್ತದೆ, ಲೈಟ್ ಎಲ್ಲ ಹಾಕಿ ನೋಡ್ಬೇಕು ಎಲ್ಲಿಂದ ಅದು ಕಂಟಿನ್ಯೂಸ್ ಬ್ಲೀಡಿಂಗ್ ಬರ್ತದೆ. ಎಕ್ಸ್ರೇ ಮಾಡಿ CT ಸ್ಕ್ಯಾನ್ ಮಾಡಿಸ್ಬೇಕಾಗ್ತದೆ. ಮತ್ತೆ ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ, ಮಾತ್ರೆಯಲ್ಲಿ ಅದು ಕಡಿಮೆ ಆಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಬೇಕಾಗ್ತದೆ. ಯಾವ ಕಾರಣಕ್ಕಾಗಿ ಅದು ಉಂಟಾಗಿದೆ ಅಂತ ನೋಡಿಕೊಂಡು ನೀವು ಆಮೇಲೆ ಅದನ್ನು ಸರ್ಜರಿ ಡಿಸೈಡ್ ಮಾಡ್ತೀವಿ. ಈಗ ನೀವು ಆವಾಗ ಮಾತನ್ನು ಗಂಟಲಿನ ನೋವಿನ ವಿಚಾರಕ್ಕೆ ಕೂಡ ಬಂದ್ರಿ. ಈಗ ಗಂಟಲು ನೋವಿನ ಎಲ್ಲಾ ಸಮಸ್ಯೆಗಳಿಗೆ ಏನು ಸರ್ಜರಿಯೇ ಪರಿಹಾರನ ಅಥವಾ ಇಲ್ಲ? ಟಾನ್ಸಿಲ್ ಪೇಷಂಟ್ಸ್ಗೆ ಅದು ರಿಪೀಟೆಡ್ ಅಟ್ಯಾಕ್ಸ್ ಟಾನ್ಸಿಲೈಟಿಸ್ ಅಂತ, ಅದು ಕನ್ಫರ್ಮ್ ಆಗಿ ಟಾನ್ಸಿಲೈಟಿಸ್ ನಮಗೆ ಗೊತ್ತುಂಟು. ಲೈಕ್ ಒಳಗಡೆ ಅದು ಕ್ಯೂ ಎಲ್ಲ ಫಾರ್ಮ್ ಆಗ್ತದೆ, ಊಟ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಸ್ವರ ಎಲ್ಲ ಚೇಂಜ್ ಆಗ್ತದೆ. ಹಾಗೆ ಪ್ರಾಬ್ಲಮ್ಸ್ ಇದ್ರೆ 1 ವರ್ಷದಲ್ಲಿ ಸಿವಿಯರ್ ಎಪಿಸೋಡ್ಸ್ ಎಲ್ಲ ತುಂಬಾ ಎಪಿಸೋಡ್ಸ್ ಇದ್ರೆ ಆಪರೇಷನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಅದಕ್ಕೆ ಸಹ ಆಪರೇಷನ್ ಎಲ್ಲ ಮಾಡ್ಲಿಕ್ಕೆ ಏನಿಲ್ಲ, ಅದು ಎಮರ್ಜೆನ್ಸಿ ಏನಿಲ್ಲ, ಟಾನ್ಸಿಲೆಕ್ಟಮಿ ಅಂತ. ಕ್ಯಾನ್ಸರ್ ಪೇಷಂಟ್ಸ್ಗೆ ಹೌದು, ಅದು ಸಪರೇಟ್. ಕ್ಯಾನ್ಸರ್ಗೆ ಅದು ಇಮಿಡಿಯೇಟ್ ಅದು ಸ್ಕೋಪಿ ಬಯೋಪ್ಸಿ ಎಲ್ಲ ಮಾಡಿಸ್ಬೇಕು. ಇನ್ ಜನರಲ್ ಆಗಿರುವಂತ ಗಂಟಲು ನೋವಿಗೆ ಅದು ಕೇವಲ ಔಷಧಿ ಮೂಲಕ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಕಿವಿ ನೋವಿನ ಸಂದರ್ಭಕ್ಕೆ ಕೂಡ ಸಾಮಾನ್ಯ ಮಾಮೂಲಿ ಕಿವಿ ಸೋರುವಂತದ್ದೆಲ್ಲ ಇರುತ್ತೆ. ಸೊ ಅದಕ್ಕೆ ಸಹ ಆಪರೇಷನ್ಸ್ ಯೂಶಲಿ ಅವರು ಹೇಳ್ತಾರೆ, ಕಿವಿ ಸೋರ್ತದೆ ಅಲ್ಲ, ಸ್ವಲ್ಪ ಪೇಷಂಟ್ಸ್ ಅವರು ಹೇಳ್ತಾರೆ ಆಪರೇಷನ್ ಮಾಡಿ. ಅದಕ್ಕೆ ಸಹ ಸುಮ್ನೆ ಆಪರೇಷನ್ ಮಾಡ್ಲಿಕ್ಕೆ ಅದು 2 ಟೈಪ್ ಕಿವಿ ಸೋರು ಇರ್ತದೆ. ಸ್ವಲ್ಪ ಪೇಷಂಟ್ಸ್ಗೆ ಅದು ಕಿವಿ ಸೋರುವಾಗ ಸಮಯ ಫಸ್ಟ್ ಮಾತ್ರೆ ಕೊಡ್ಬೇಕಾಗ್ತದೆ. ಆಫ್ಟರ್ 1 or 2 months, 1-2 ತಿಂಗಳು ಬಿಟ್ಟು ಹಾಗೆ ಇಂಪ್ರೂವ್ಮೆಂಟ್ ಇದ್ರೆ ಬಿಡಿ, ಏನ್ ಮಾಡ್ಲಿಕ್ಕೆ ಏನಿಲ್ಲ. ಅದು ತೂತೆ ಇರ್ತದೆ ಅಲ್ಲ, ಅದು ಹಾಗೆ ಕ್ಲೋಸ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಒಂದು 5-6 ತಿಂಗಳು ಬಿಟ್ಟು ಅದು ಆಟೋಮ್ಯಾಟಿಕ್ಲಿ ಅದು ಸರಿ ಆಗ್ತದೆ. ಸ್ವಲ್ಪ ಪೇಷಂಟ್ಸ್ಗೆ ಅದು ಸರಿ ಆಗಲ್ಲ, ಕಂಟಿನ್ಯೂಸ್ಲಿ ಅದು ಕಿವಿ ಸೋರ್ತದೆ, ಕಂಟಿನ್ಯೂಸ್ ಕೇಳ್ವಿ ಕಡಿಮೆ ಆಗ್ತದೆ. ಹಾಗೆ ಪೇಷಂಟ್ಸ್ ಇದ್ರೆ ಆಪರೇಷನ್ ಮಾಡಿಸ್ಬೋದು. ಆಪರೇಷನ್ ಮಾಡುವಾಗ ಸಮಯ ನಾನು ಕ್ಲಿಯರ್ಲಿ ಹೇಳ್ತೇನೆ ಪೇಷಂಟ್ಸ್ಗೆ, ಇದು ಆಪರೇಷನ್ ಯಾಕೆ, ಜಸ್ಟ್ ಅದು ಕಿವಿ ಸೋರು ಸ್ಟಾಪ್ ಮಾಡ್ಲಿಕ್ಕೆ ಇದು ಆಪರೇಷನ್. ಕಿವಿ ಒಳಗಡೆ ಕೇಳ್ವಿ ಡೌನ್ ಇದ್ರೆ ನಮ್ಗೆ ಏನು ಆಪರೇಷನ್ ಮಾಡಿ ನಿಮ್ಮ ಕೇಳ್ವಿ ವಾಪಸ್ ಬರುದಿಲ್ಲ. ಹಿಯರಿಂಗ್ ಲಾಸ್ ಪರ್ಮನೆಂಟ್ ಡ್ಯಾಮೇಜ್ ಇರ್ತದೆ. ಬರೀ ಅದು ತೂತ ಕ್ಲೋಸ್ ಮಾಡ್ಲಿಕ್ಕೆ ಇದು ಆಪರೇಷನ್ ಮಾಡಿಸ್ಲಿಕ್ಕೆ, ಅದು ಕಿವಿ ಸೋರು ಸ್ಟಾಪ್ ಮಾಡ್ಲಿಕ್ಕೆ. ಸೋರುವುದನ್ನಷ್ಟೇ ನಮಗೆ ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಕಿವಿಗೆ ಏನು ಆ ಕಿವಿ ಕೇಳುವಿಕೆ ಅದನ್ನು ನಮಗೆ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹೇಳುವಂಥದ್ದು. ಸೊ ಈ ಕಿವಿ ಅಥವಾ ಏನು ಗಂಟಲು ಅಥವಾ ಈ ಒಂದು ಮೂಗಿನ ಸಮಸ್ಯೆಗಳ ಕಾರಣದಿಂದಾಗಿ, ಯಾವುದೋ ಸಮಸ್ಯೆಗಳಿಂದ ಕಾರಣವಾಗಿ ತಲೆನೋವು ಬರುವಂಥದ್ದು ಸಾಧ್ಯತೆಗಳುಂಟಾ, ಅಥವಾ ಯಾವ ರೀತಿಯ ತಲೆನೋವು ಬರುವುದಾದ್ರೆ ಕೂಡ? ತಲೆನೋವು ಕಿವಿ ಒಳಗಡೆ ಇನ್ಫೆಕ್ಷನ್ಸ್ ಇದ್ರೆ ಸ್ವಲ್ಪ ಪೇಷಂಟ್ಸ್ಗೆ ಅದು ತಲೆನೋವು ಬರ್ತದೆ. ಮೂಗ್ ಒಳಗಡೆ ಸಹ ಅದು ಮೂಗ್ ಬಂದಿರುವಾಗ ಸಮಯ ಕಂಟಿನ್ಯೂಸ್ಲಿ ಸೈನಸ್ ಹೆಡ್ ಏಕ್ಸ್ ಅಂತ, ಅದು ಸೈನಸ್ ಒಳಗಡೆ ಇನ್ಫೆಕ್ಷನ್ ಇದ್ರೆ ಸಹ ತುಂಬಾ ತಲೆನೋವು ಬರ್ತದೆ. ಸೊ ಇದು ಯೂಶುವಲಿ ಕನೆಕ್ಷನ್. ಗಂಟ್ಲು ನೋವು ಎಲ್ಲ ಇದ್ರೆ ಏನ್ ಕನೆಕ್ಷನ್ ಏನಿಲ್ಲ. ಗಂಟ್ಲಿದ್ದು ಪ್ರಾಬ್ಲಮ್ಸ್ ಇದ್ರೆ ತಲೆನೋವು ಏನ್ ಕನೆಕ್ಷನ್ ಏನಿಲ್ಲ. ಕುತ್ತಿಗೆ ನೋವು ಇದ್ರೆ ಸ್ವಲ್ಪ ಪೇಷಂಟ್ಸ್ಗೆ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ತಲೆನೋವು, ತಲೆ ಸುತ್ತು ಎಲ್ಲ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಈ ತಲೆ ಸುತ್ತು ಬರ್ಲಿಕ್ಕೆ ಬಹುಶಃ ಇದೇ ಕಾರಣ ಆಗುತ್ತೆ. ವರ್ಟಿಗೋ ಅಂತ ನಾವು ಹೇಳ್ತೇವೆ. ವರ್ಟಿಗೋ ಅಂತ. ಎಸ್, ಅದಕ್ಕೆ ಏನು ಪರಿಹಾರ ಈಗ ಸಾಮಾನ್ಯ ಒಬ್ಬ ವ್ಯಕ್ತಿಗೆ? ಕಾಮನ್
ಪೇಷಂಟ್ಸಿಗೆ ಅದು BP ಚೆಕ್ ಮಾಡಬೇಕಾಗ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೆಷರ್ ಚೆಕ್ ಮಾಡಿ, ಓಕೆ ತಲೆ ಸುತ್ತು ಸ್ಟಾರ್ಟ್ ಆಗುವಾಗ ಸಮಯ ಫಸ್ಟ್ ಪ್ರೆಷರ್ ಚೆಕ್ ಮಾಡಿಸ್ಬೇಕಾಗ್ತದೆ. ಅಂತ ಒಂದು ನಮಗೆ ಸಿಂಪ್ಟಮ್ಸ್ ಉಂಟಂತ ಗೊತ್ತಾದಾಗಲೇ ನಾವು ಒಂದು BP ಚೆಕ್ ಮಾಡಬೇಕು. ಓಕೆ ಯೂಶಲಿ BP ಲೋ ಇರುವಾಗ ಸಮಯ ತಲೆ ಸುತ್ತು ಬರಲಿಕ್ಕೆ ಚಾನ್ಸ್ ಇದೆ, ಜಾಸ್ತಿ ಇದ್ರೆ ಸಹ ಅದು ತಲೆ ಸುತ್ತು ಬರ್ತದೆ. ಸೊ BP ಚೆಕ್ ಮಾಡಿ. ನೆಕ್ಸ್ಟ್ ಶುಗರ್ ಚೆಕ್ ಮಾಡಬೇಕಾಗ್ತದೆ. ಶುಗರ್ ಡೌನ್ ಆಗುವಾಗ ತುಂಬ ಡಯಾಬಿಟಿಕ್ಸಿಗೆ ಅವರು ಟ್ಯಾಬ್ಲೆಟ್ಸ್ ಇನ್ಸುಲಿನ್ ಎಲ್ಲ ಅವರು ಯೂಸ್ ಮಾಡ್ತಾರೆ. ಇನ್ಸುಲಿನ್ ಯೂಸ್ ಮಾಡುವಾಗ ಸಮಯ ಯೂಶಲಿ ಶುಗರ್ಸ್ ಡೌನ್ ಆಗ್ತದೆ. ಆ ಟೈಮಲ್ಲಿ ಸಹ ವರ್ಟಿಗೋ ತಲೆ ಸುತ್ತು ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಸ್ಪಾಂಡಿಲೈಟಿಸ್ ನಾನು ಹೇಳಿದರಲ್ಲ, ಕುತ್ತಿಗೆ ನೋವೆಲ್ಲ ಇದ್ರೆ ರಾತ್ರಿ ಮಲಗುವಾಗ ಸಮಯ ಎಲ್ಲ ಕಷ್ಟ ಆಗ್ತದೆ, ಆ ಟೈಮ್ ಸಹ ತಲೆ ಸುತ್ತು ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸರಿಯಾಗಿ ಊಟ ಎಲ್ಲ ಮಾಡೋದಿಲ್ಲ, ಸ್ವಲ್ಪ ಪೇಷಂಟ್ಸ್ ಊಟ ಎಲ್ಲ ಮಾಡೋದಿಲ್ಲ ಅಂದರೆ, ಜಾಸ್ತಿ ಟೆನ್ಷನ್ ಮಾಡಿ ರಾತ್ರಿ ನಿದ್ರೆ ಎಲ್ಲ ಸರಿ ಮಾಡೋದಿಲ್ಲ ಅಂದರೆ ಸಹ ತಲೆ ಸುತ್ತು ಬರ್ತದೆ. ಲಾಸ್ಟ್ ಪೊಸಿಷನಲ್ ವರ್ಟಿಗೋ ಅಂತ, ಕಿವಿ ಒಳಗಡೆ ಸ್ಟೋನ್ ಪೀಸಸ್ ತರ ಅದು ಇರ್ತದೆ ಕಿವಿ ಒಳಗಡೆ, ಅದು ಕಾಣುದಿಲ್ಲ. ಹೌದು, ಸಡನ್ಲಿ ಕೆಲಸ ಎಲ್ಲ ಮಾಡುವಾಗ ಸಮಯ ರಪ್ಪ ಹೀಗೆ ಹೀಗೆ ತಿರುಗುವಾಗ, ಬಗ್ಗಿ ಕೆಲಸ ಎಲ್ಲ ಮಾಡುವಾಗ ಸಮಯ ಸಡನ್ ಅದು ಶೇಕ್ ಆಗ್ತದೆ. 5-10 ಸೆಕೆಂಡಿಗೆ ಫುಲ್ ತಲೆ ಸುತ್ತು ಬರ್ತದೆ, ವಾಂತಿ ಬಂದಾಗ್ತದೆ. ಅದು ಪೊಸಿಷನಲ್ ವರ್ಟಿಗೋ ಅಂತ. ಬೈ ಪೊಸಿಷನ್ ಚೇಂಜ್, ನಾವು ಯಾವ ರೀತಿ ವಾಲ್ತೇವೆ, ಯಾವ ರೀತಿ ನಮ್ಮ ಮೈಯನ್ನು ಬಗ್ಗಿಸ್ತೇವೆ, ಈ ಒಂದು ಕಾರಣಕ್ಕಾಗಿ ಕೂಡ ಅದರಲ್ಲಿ ಸಹ ಅದು ವರ್ಟಿಗೋ ಬರ್ತದೆ. ಅದಕ್ಕೆ ಎಲ್ಲ ಮಾತ್ರೆ ಇರ್ತದೆ. ಸೊ ಅದು ಮಾತ್ರೆ ಎಕ್ಸಸೈಸ್ ಎಲ್ಲ ಹೇಳಿ ಕೊಡ್ತೇನೆ ಪೇಷಂಟ್ಸಿಗೆ, ಅದರಲ್ಲಿ ಇಂಪ್ರೂವ್ಮೆಂಟ್ ಸಿಗ್ತದೆ ಪೇಷಂಟ್ಸಿಗೆ. ಈಗ ಕೆಲವೊಂದು ವಿಚಾರಗಳನ್ನು ನೀವು ಹೇಳಿದಾಗೆ, ಯಾಕಂತೇಳಿ ನಾವು ಸ್ವಲ್ಪ ಪ್ರಿಕಾಷನ್ ವಹಿಸಿಕೊಂಡ್ರೆ, ಸ್ವಲ್ಪ ನಾವು ಪೂರ್ವಸಿದ್ಧತೆಗಳು ಅಥವಾ ಪ್ರಜ್ಞಾಪೂರ್ವಕವಾಗಿ ಕೆಲವು ಲೈಫ್ ಸ್ಟೈಲಲ್ಲೇ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ಬರುವುದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯತೆ. ಹೌದು, ಅಟ್ಲೀಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಅದೆಲ್ಲ ಸರಿ. ಎಸ್ ಇದಲ್ಲದೆ ಈಗ ಸಾಮಾನ್ಯವಾಗಿ ಎಲ್ಲ ವಯೋಮಾನದವರು, ಮಕ್ಕಳಿಂದ ವಯಸ್ಕರ ತನಕ, ಈ ಒಂದು ENT ವಿಚಾರಕ್ಕೆ ಬಂದಾಗ ಕಿವಿ, ಮೂಗು ಮತ್ತು ಗಂಟಲ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅದೊಂದು ಸುಸ್ಥಿರವಾಗಿ ಇಟ್ಕೊಳ್ಬೇಕು ಅಂತ ಇದ್ರೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಏನಂತ ಹೇಳಲಿಕ್ಕೆ ಬಯಸ್ತೀರಿ ನೀವು? ಜನರಲ್ ಕೌನ್ಸಿಲಿಂಗ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಿವಿ ಒಳಗಡೆ ನಾನು ಹೇಳಿದಾರಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಡ್ಸ್ ಯೂಸ್ ಮಾಡಲಿಕ್ಕೆ ಇಲ್ಲ. ಕಸ ನಾರ್ಮಲ್ ಎಲ್ಲರಿಗೆ ಅದು ಇರ್ತದೆ, ಕಿವಿ ಒಳಗಡೆ ಕಸ ಇರ್ತದೆ, ಅದು ನಾರ್ಮಲ್. ತುಂಬಾ ಕಸ ಇದ್ರೆ ಓಕೆ, ಡಾಕ್ಟರ್ಸ್ ತೋರಿಸಬೇಕಾಗ್ತದೆ, ಡಾಕ್ಟರ್ಗೆ ತೋರಿಸಬೇಕು. ಇರುವಂತ ಕಸ ಅದು ಆಟೋಮೆಟಿಕ್ ಆಗಿ ಹೊರಗೆ ಬರುತ್ತೆ, ಆಟೋಮ್ಯಾಟಿಕ್ಲಿ ಅದು ಹೊರಗಡೆ ಬರ್ತದೆ, ನಾರ್ಮಲಿ ಕಸ ಹೊರಗಡೆ ಬರ್ತದೆ. ಸೊ ಸುಮ್ಮನೆ ಜಸ್ಟ್ ಒಂದು ಹ್ಯಾಂಡ್ ಕರ್ಚಿಫ್ ಅಲ್ಲಿ ಹೊರಗಡೆ ಎಲ್ಲ ಓಡಿಸಬಹುದು, ನಿಮ್ಗೆ ಬೇಕಿದ್ರೆ ಜಸ್ಟ್ ಕ್ಲೀನ್ ಮಾಡ್ಲಿಕ್ಕೆ ಹೊರಗಡೆ ಕ್ಲೀನ್ ಮಾಡಿ, ಒಳಗಡೆ ಹೀಗೆ ಹೀಗೆ ಪ್ರೆಸ್ ಮಾಡ್ಲಿಕ್ಕೆ ಇಲ್ಲ. ಅದು ನಾರ್ಮಲ್, ಎಲ್ಲರಿಗೆ ಕಸ ಇರ್ತದೆ. ಅಂಡ್ ಅಷ್ಟು ಜಾಸ್ತಿ ಕಸ ಇದ್ರೆ ನಿಮ್ಗೆ ಕೇಳುದಿಲ್ಲ, ಬ್ಲಾಕ್ ಆಗಿ ಮತ್ತೆ ಡ್ರಾಪ್ ಸಿಗ್ತದೆ. ಡ್ರಾಪ್ಸ್ ಯೂಸ್ ಮಾಡಿ ಮತ್ತೆ ಕ್ಲೀನಿಂಗಿಗೆ ಡಾಕ್ಟರ್ಸ್ಗೆ ತೋರಿಸಿ ಮತ್ತೆ ಕ್ಲೀನ್ ಮಾಡಬೇಕಾಗ್ತದೆ. ಮತ್ತೆ ಮೂಗಿನ ವಿಚಾರಕ್ಕೆ ಬಂದಾಗ ಪದೇ ಪದೇ ಮೂಗಿಗೆ ಅಲರ್ಜಿಗೆ ಅವಾಯ್ಡ್ ಮಾಡಿ, ಇರಬಹುದು ಅಥವಾ ಕೆಮಿಕಲ್ ಇರಬಹುದು, ಯಾವುದೇ ರೀತಿಯ ಅಲರ್ಜಿ ಆಗುತ್ತೆ ಅದನ್ನ ಮಾಸ್ಕ್ ಯೂಸ್ ಮಾಡಿ, ಕೋಲ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ, ಗಂಟಲು ನೋವಿಗೆ ಬಹುಶಃ ಕೋಲ್ಡ್ ಐಟಮ್ಸ್ ಅವಾಯ್ಡ್ ಮಾಡಿ, ಸ್ಮೋಕಿಂಗ್ ಡ್ರಿಂಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಟೈಮ್ ಟು ಟೈಮ್ ಗುಟಕ ಕೂಡ ಅದು ಸಹ ಅವಾಯ್ಡ್, ಅದು ಸ್ಟ್ರಿಕ್ಟ್ ಅವಾಯ್ಡೆನ್ಸ್. ಅದು ಎಲ್ಲ ಊಟ ಎಲ್ಲ ಟೈಮ್ ಟು ಟೈಮ್ ಊಟ ಮಾಡಿಸ್ಬೇಕಾಗ್ತದೆ. ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಇದ್ರೆ ಸಹ ಅದು ಗಂಟ್ಲು ನೋವು ಸ್ಟಾರ್ಟ್ ಆಗ್ತದೆ. ಸೊ ಟೈಮ್ ಟು ಟೈಮ್ ಊಟ ಮಾಡಿ, ರೆಸ್ಟ್ ತಗೊಳ್ಳಿ, ಎಕ್ಸಸೈಸ್ ರೆಗ್ಯುಲರ್ಲಿ ಎಕ್ಸಸೈಸ್ ಎಲ್ಲ ಮಾಡಿ, ತರಕಾರಿ ಸೊಪ್ಪೆಲ್ಲ ಜಾಸ್ತಿ ತಿನ್ಬೇಕಾಗ್ತದೆ. ಅಂಡ್ ಬಿಸಿ ಎಲ್ಲ ಟೈಮ್ ಬಿಸಿ ಊಟ, ಬಿಸಿ ನೀರು, ಕೋಲ್ಡ್ ಐಟಮ್ಸ್ ಅವಾಯ್ಡ್ ಮಾಡಿ. ಒನ್ಸ್ ಇನ್ ಅ ವೈಲ್ ನಿಮಗೆ ಐಸ್ ಕ್ರೀಮ್ ಎಲ್ಲ ಬೇಕಿದ್ರೆ ನೋ ಪ್ರಾಬ್ಲಮ್, ಬಟ್ ಎಲ್ಲ ಟೈಮ್ ಅವಾಯ್ಡ್ ಮಾಡಿ. ರೆಗ್ಯುಲರ್ಲಿ ಆಗಿ ಅದನ್ನೇ ಒಂದು ಹ್ಯಾಬಿಟ್ ಆಗಿ ಮಾಡಿಕೊಳ್ಳಬಾರದು ಅಂತ. ವೀಕ್ಷಕರೇ, ENT ವಿಚಾರವಾಗಿ ಡಾಕ್ಟರ್ ಸಿಮೋನಾ ಡಿಸೋಜಾ ಅವರು ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆಯ ಹಿರಿಯ ಸರ್ಜನ್ ಅವರು ಒಟ್ಟು ನಮ್ಮ ಕಿವಿ, ಮೂಗು, ಗಂಟಲು ವಿಚಾರವಾಗಿ ಯಾವ ರೀತಿಯ ಸಮಸ್ಯೆಗಳು ನಮಗೆ ಕಾಡುತ್ತೆ ಮತ್ತು ಅದಕ್ಕೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಿಕೊಳ್ಳಬೇಕು, ಮತ್ತೆ ಯಾವುದಾದ್ರೂ ಸಮಸ್ಯೆ ಕಾಣಿಸಿಕೊಂಡಾಗ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಅಗತ್ಯ ಇದೆ ಮತ್ತು ಅಗತ್ಯ ನಾವು ಪಡ್ಕೊಳ್ಬೇಕಾಗತ್ತೆ ಅನ್ನೋ ವಿಚಾರವಾಗಿ ನಮಗೆ ಮಾತಾಡಿದ್ದಾರೆ. ಅದರ ಜೊತೆಗೇನೆ ಕೆಲವು ಜೀವನ ಶೈಲಿಯ ಬದಲಾವಣೆಗಳನ್ನು ನಾವು ಸ್ವಯಂವಾಗಿ ರೂಢಿಸಿಕೊಳ್ಳುವುದರಿಂದ ಕೂಡ ಇಂತಹ ಸಮಸ್ಯೆಗಳಿಂದ ನಾವು ಸಾಧ್ಯವಿದ್ದಷ್ಟು ದೂರವಿರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ ನಾನು ಡಾಕ್ಟರ್ಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಡಾಕ್ಟರ್ ಈ ಒಂದು ಆರೋಗ್ಯ ಕಿರಣ ಶೋವನ್ನು ಇಲ್ಲಿಗೆ ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ.